ಕನ್ನಡದ ಚಿನ್ನಾರಿ ಗುಪ್ತ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ವಿಜಯ ರಾಘವೇಂದ್ರ ಅವರು ವಿಧಿವಶ ಆಗಿದ್ದಾರೆ. ಅವರು ಬೆಳ್ತಂಗಡಿ ತಾಲೂಕಿನ ಹೆರಾಜೆ ಮನೆತನದವರು. ನಮ್ಮ ಜೊತೆಗೆ ಇವತ್ತು ಹೆರಾಜೆ ಮನೆತನದವರು ಮಾತಿಗೆ ಸಿಗ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ದುಃಖದಲ್ಲಿ ಅವ್ರನ್ನ ಮಾತನಾಡಿಸಬಾರ್ದು ಅಂತ ಗೊತ್ತುಂಟು. ಆದ್ರೆ ಆ ಅಚ್ಚು ಅಂದ್ರೆ ಸ್ಪಂದನಾ ವಿಜಯ ರಾಘವೇಂದ್ರನ್ನು ಪ್ರೀತಿಯಿಂದ ಅಚ್ಚು ಅಂತ ಕರಿತಾ ಇದ್ರು. ಅವರ ಅಚ್ಚುಮೆಚ್ಚಿನ ಕ್ಷಣಗಳು ವಿಜಯ ರಾಘವೇಂದ್ರ ಮತ್ತು ಸ್ಪಂದನ ಈ ಮನೆಗೆ ಬಂದಾಗ ಹೇಗಿದ್ರು ಎಲ್ಲವನ್ನು ಕೂಡ ತಿಳ್ಕೊಳ್ಳುವುದಕ್ಕಾಗಿ ಅವರ ಮೂವರು ಮಾವಂದ್ರು, ಅತ್ತೆ, ಎಲ್ಲರೂ ಕಸಿನ್ಸ್ ಎಲ್ಲರೂ ಕೂಡ ಇದ್ದಾರೆ. ಮಾತನಾಡಿಸ್ತಾರೆ. ಈಗ ನಮ್ಮ ಜೊತೆಗೆ ಪಿತಾಂಬರ ಹೆರಾಜೆ ಅವರು ಮಾತಾಡ್ತಾರೆ. ಸರ್, ಸ್ಪಂದನ ವಿಜಯ ರಾಘವೇಂದ್ರ ಒಂದು ಕರಾಳವಾದಂತಹ ಒಂದು ನ್ಯೂಸ್ ಬರುತ್ತೆ, ಏಕಾಏಕಿ ನಂಬಲಿಕ್ಕೆ ಅಸಾಧ್ಯವಾದಂಥದ್ದು. ಎಲ್ಲೋ ವಿದೇಶಕ್ಕೆ ಟೂರಿಗೆ ಅಂತ ಹೋದವರು. ನೀವು ಸೊಸೆ, ಏನ್ ಹೇಳಿ ಬಯಸ್ತೀರಿ? ನಿಮ್ಮ ಎಷ್ಟನೇ ತಂಗಿಯ ಮಗಳು? ನಾವು ಒಟ್ಟಾರೆ ನಮ್ಮ ಕುಟುಂಬದಲ್ಲಿ 13 ಜನ ಮಕ್ಕಳು. ಅದರಲ್ಲಿ 5 ಜನ ಹೆಣ್ಣು ಮಕ್ಕಳು ಮತ್ತು 8 ಜನ ಗಂಡು ಮಕ್ಕಳು. ನನ್ನ ತಂಗಿ ಲತಾ ಕೊನೆಯವಳು. ಅವಳ ಮಗಳೇ ಸ್ಪಂದನ. ನಾವೆಲ್ಲ ಪ್ರೀತಿಯಿಂದ ಎಲ್ಲರೂ ಅಚ್ಚು ಅಂತ ಕರಿತಾ ಇರೋದು. ಅಚ್ಚು ಅಂದ್ರೆ ಇಡೀ ಕುಟುಂಬಕ್ಕೆ ಒಂದು ಪ್ರೀತಿ ಪಾತ್ರಳಾದ ಒಂದು ಮಗಳು. ಅವಳು ಮಗಳಾಗಿ ಬಂದ್ಲು, ತಾಯಿಯಾಗಿ ಇದ್ಲು, ಶಕ್ತಿ ದೇವತೆಯಾಗಿ ಮೊನ್ನೆ ಹೋದ್ಲು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ 37 ವರ್ಷದಲ್ಲಿ ಅವಳ ಅಂತ್ಯ ಆಗತ್ತೆ ಅಂತಂದ್ರೆ ನಿಜವಾಗಿ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ದಿವಸ ನಾನು ಬೆಂಗಳೂರಿನಲ್ಲಿ ಇದ್ದೆ. ನನಗೆ ಮಾಹಿತಿ ಬಂದಾಗ ಬಟ್ ಯಾವುದೇ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಮ್ಗೆ ಬಾತ್ಮಿ ಕೊಟ್ರು, ಈ ರೀತಿ ಆಗಿದೆ ಅಂತ. ನಾನು ಕೇಳಿದೆ, ಏನಾದ್ರು ಆಸ್ಪತ್ರೆಯಲ್ಲಿ ಇದ್ದಾರ, ಸೀರಿಯಸ್ ಇದ್ದಾರಂತ. ಆವಾಗ ಅವರ ಚಿಕ್ಕಪ್ಪ ಇದ್ದವರು ಹೇಳಿದ್ರು, ಇಲ್ಲ ಮುಗಿದಿದೆ ಅಂತ ಅಂದ್ರು. ಮುಗಿದಿದೆ ಅಂದಾಗ ನನಗೆ ರಿಯಲಿ ಶಾಕ್ ಆಯ್ತು. ಬಟ್ ಇಡೀ ಕುಟುಂಬ ಬೆಳ್ತಂಗಡಿ ಮಂಗಳೂರು ತಾಲೂಕಿನಲ್ಲಿ ಎಲ್ಲ ಕಡೆ ಅವರ ಕುಟುಂಬ ಪಸರಿಸಿದೆ. ಎಲ್ಲ ನಾವು ಸುಮಾರು 100-120 ಜನ ಒಂದು ಕುಟುಂಬದಲ್ಲಿ ಇರುವಂತಹ ಒಂದು ಹೆರಾಜೆ ಕುಟುಂಬಸ್ಥರು. ಇವತ್ತು ನಮ್ಗೆ ಎಷ್ಟು ನೋವಿದೆ ಅಂದ್ರೆ, ಸ್ಪಂದನ ಯಾವುದೇ ಕಾರ್ಯಕ್ರಮಕ್ಕೆ ಬೆಳ್ತಂಗಡಿಗೆ ಬಂದ್ರೆ ತನ್ನ ಗಂಡನೊಂದಿಗೆ ಇಲ್ಲಿ ಇದ್ದು ಲವಲವಿಕೆಯಿಂದ ಎಲ್ಲಾ ಕಡೆ ಓಡಾಡಿ ಏನಾಗ್ಬೇಕು ಇಲ್ಲಿ ಮಾಡಿಕೊಂಡು ಇಡೀ ಕುಟುಂಬದ ಸದಸ್ಯರನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದವಳು ಸ್ಪಂದನ. ಇವತ್ತು ಅವಳು ಇಲ್ಲ ಅಂತ ಹೇಳಲಿಕ್ಕೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೊನ್ನೆ ನಾವು ಆ ಒಂದು ಮೆರವಣಿಗೆ ಅವಳು ಬಂದಾಗ ಲಕ್ಷಾಂತರ ಅವಳ ಜನರು ಬಂದು ಕಣ್ಣೀರು ಸುರಿಸಿದ್ದು, ಮತ್ತು ಅವಳ ಮೆರವಣಿಗೆ ಹೋಗುವಾಗಲೂ ಹರಿಶ್ಚಂದ್ರ ಘಾಟ್ವರೆಗೂ ರಸ್ತೆಯ ಇಕ್ಕೆಲದಲ್ಲಿ ಜನಸಂದಣಿ ನೋಡಿ ಅವರು ಕಣ್ಣೀರ್ ಕರೀತಿದ್ದದ್ದು. ಇದನ್ನು ನೋಡಿದ್ರೆ ಏನೋ ಒಂದು ಭಾವನಾತ್ಮಕವಾದ ಸಂಬಂಧ ಇದೆಯಾ ಅಂತ ಅನಿಸ್ತಾ ಇದೆ. ಮೊನ್ನೆ ತಾನೇ ನಡೆದಂತದ್ದ ಚುನಾವಣೆ ನಿಮ್ಗೆಲ್ಲ ಗೊತ್ತಿದೆ. ಅವರ ಅಣ್ಣ ರಕ್ಷಿತ್ ಅವರು ಈ ಒಂದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ನಿಂತಿದ್ರು. ಆ ಸಂದರ್ಭದಲ್ಲಿ ಸ್ಪಂದನ ಪ್ರತಿಯೊಂದು ಮನೆಗಳಿಗೆ ಬಾಂಜಾರು ಮಲೆ ಹಿಡಿದು ಬೇರೆ ಬೇರೆ ಕಾಡು ಗುಡ್ಡಗಾಡು ಪ್ರದೇಶಗಳಲ್ಲೂ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಅವರಿಗೆ ಭಾರಿ ಖುಷಿಯಾಗಿತ್ತು. ಆ ಸಂದರ್ಭದಲ್ಲಿ ವಿಜಯ ರಾಘವೇಂದ್ರನ ಪತ್ನಿ ಬಂದಿದ್ದಾಳೆ ಅಂತೇಳಿ. ಯಾಕಂದ್ರೆ ವಿಜಯ ರಾಘವೇಂದ್ರ ಅನ್ನೋರು ಒಂದು ಚಿತ್ರರಂಗದ ಮೇರು ನಟ ಅಂತ ಅಲ್ಲ ಅಂದ್ರೂ ಅವರೊಂದು ಅವ್ರು ನಿಜವಾಗಿ ನಮ್ಮ ಇವರು ಹೇಳ್ತಾ ಇದ್ರು, ನಮ್ಮ ಒಬ್ರು ದೊಡ್ಡ ನಟಿ ಅವರ ಜಯಮಾಲ ಅವರು ಚಿತ್ರರಂಗಕ್ಕೆ ಒಂದು ವಜ್ರ ಅಂತ ವಿಜಯ ರಾಘವೇಂದ್ರನ್. ಅದು ಸತ್ಯ ಅಂತ ಅನಿಸ್ತದೆ. ಪ್ರತಿಯೊಂದು ಸಂದರ್ಭದಲ್ಲೂ ವಿಜಯ ರಾಘವೇಂದ್ರ ಎಲ್ಲರಿಗೂ ಪ್ರೀತಿ ಪಾತ್ರ. ಈ ಕಡೆ ತಂದೆ ತಾಯಿಗಳಿಗೂ, ಈ ಕಡೆ ಕುಟುಂಬದವರಿಗೂ, ಮಾವನವರಿಗೂ, ಎಲ್ಲರಿಗೂ ಯಾರನ್ನೂ ಅವರು ನಾನೊಬ್ಬ ನಟ ಅನ್ನುವಂತ ಅಗೌರವ ತೋರಿಸ್ತಿರ್ಲಿಲ್ಲ, ಪ್ರೀತಿ ಪಾತ್ರರಾಗಿದ್ರು. ಇವತ್ತು ನಾವು ಸ್ಪಂದನ ಇಲ್ಲ ಅಂತಂದ್ರೆ ನಮ್ಗೆ ನೋವಾಗುತ್ತೆ. ಯಾಕಂದ್ರೆ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಬೆಂಗಳೂರಿನಲ್ಲಿ ಇದ್ದಾರೆ. ಹೆಚ್ಚಿನವರೆಲ್ಲ ನಾವೀಗ ಬೆಳಿಗ್ಗೆ ಮತ್ತೆ ಬೆಂಗಳೂರಿಗೆ ಹೊರಡುವವರು. ನಾಳೆ ಉತ್ತರ ಕ್ರಿಯೆ ಪುಣ್ಯ ತಿಥಿ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೀಲಿಕ್ಕಿದೆ. ಮಧ್ಯಾಹ್ನ ಎಲ್ಲ ಕಡೆಯಿಂದ ನಾವೆಲ್ಲ ಮಂಗಳೂರಿನಿಂದ ಬೆಳ್ತಂಗಡಿ ತಾಲೂಕಿನಿಂದ ಎಲ್ಲ ಹೆಚ್ಚಿನವರು ಬರುವವರು. ಮತ್ತು ಮೊನ್ನೆ ದಿವಸನೂ ಬೆಳ್ತಂಗಡಿ ತಾಲೂಕಿನ ಹೆಚ್ಚಿನ ಜನ ನಾಯಕರುಗಳು ಬೆಂಗಳೂರಿಗೆ ಬಂದು ಅವರಿಗೆ ಕೊನೆಯ ಒಂದು ಅಶ್ರುತರ್ಪಣವನ್ನ ಮಾಡಿದ್ರು. ನಮಗೆ ಇದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಯಾಕೆ ಅವಳು ಬಂದ್ಲು, ಯಾಕೆ ಹೋದ್ಲು ಅನ್ನೋದೇ ಒಂದು
ನಿಗೂಢಾಗಿ ಹೋಗಿದೆ. ಅವಳ ಭಗವಂತನು ಅವಳಿಗೆ ಒಂದು ಶಕ್ತಿಯನ್ನು ನೀಡಲಿ ಮತ್ತು ಅವರ ಆತ್ಮಕ್ಕೆ ದೀರ್ಘ ಆಯುಷ್ಯವನ್ನು ಕೊಡ್ಲಿ ಅಂತ ಹೇಳ್ಕೊಂಡು ನನಗೆ ಅವಕಾಶಕ್ಕೆ ಒಂದು ಹಾ ಸರ್, ಮಾವ ಅವ್ರು ಬಂದಾಗೆಲ್ಲ ನಿಮ್ಮ ಮನೆಗೆ ಬರ್ತಾ ಇದ್ರು, ನಿಮ್ಮ ಮಗನ ಜೊತೆ ಬರೀ ಆತ್ಮೀಯತೆಯನ್ನ ಇದ್ರು. ಸ್ಪಂದನ ಅಂತ ಅಂದಾಗ ನಿಮ್ಗೆ ಏನ್ ನೆನಪಾಗುತ್ತೆ? ಸ್ಪಂದನ ಅಂತ ಹೇಳಿದ್ರೆ ಅದು ಒಂದು ಶಕ್ತಿ. ಅವಳು ಬಂದಾಗಲೆಲ್ಲ ಅವಳು ನನ್ನ ಮಗಳು ಸಣ್ಣವಳು, ಅವಳಿಗಿಂತ ಸ್ವಲ್ಪ ಒಂದು ತಿಂಗಳಲ್ಲಿ ದೊಡ್ಡವಳು. ಅವಳು ಒಟ್ಟಿಗೆ ಇರ್ತಿದ್ಲು. ಯಾವಾಗ ನೋಡಿದ್ರು ಅಚ್ಚು ಅಚ್ಚು ಅಂತೇಳಿ ಅವಳನ್ನು ಕರೆಯಿದ್ರು. ಅವರು ಬಹಳ ಪ್ರೀತಿಯಿಂದ, ಯಾಕಂದ್ರೆ ಇವಳು ಈಗ ಬ್ಯಾಂಗ್ಳೂರಲ್ಲಿ ಮದುವೆ ಆಗಿರೋದು, ಅಲ್ಲಿ ಏನೋ ಇದ್ರು ಅಲ್ಲಿ ಹೋಗಿ ಒಟ್ಟಿಗೆ ಇರ್ತಿದ್ರು. ಮತ್ತೆ ಸ್ಪಂದನ ಬಂದ್ರೆ ನಮ್ಮ ಊರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇದ್ರು ಅವಳೇ. ನಮ್ದಲ್ಲಿ ಅಂದ್ರೆ ಒಂದು ಇಷ್ಟು ಫ್ಯಾಮಿಲಿಯಲ್ಲಿ ಇರುವ ಒಂದು 100 ಮೇಲೆ ನಮ್ಮ ಫ್ಯಾಮಿಲಿಯವರು ಇದ್ದಾರೆ. ಅದರಲ್ಲಿ ಯಾವುದೇ ಕೆಲಸ ಆಗಲಿ, ಯಾವುದೇ ನಮ್ದು ಫಂಕ್ಷನ್ ಆಗಲಿ, ಮದುವೆ ಫಂಕ್ಷನ್ ಆಗಲಿ, ಅದರಲ್ಲಿ ಅವಳು ಒಂದು ಲೀಡರ್ಶಿಪ್. ಅವಳು ಏನು ಹೇಳ್ತಾಳೆ ಅಂದ್ರೆ ಅವರು ಎಲ್ಲರೊಟ್ಟಿಗೂ ಅವಳು ಬಹಳ ಪ್ರೀತಿಯಿಂದ ಬೆರೀತಿದ್ರು. ಏನು ಹೇಳ್ತಾಳೆ ಅದನ್ನು ಎಲ್ಲರೂ ಮಾಡ್ತಿದ್ರು. ಫಂಕ್ಷನ್ ಆಗಲಿ, ಅದೊಂದು ಯಾವುದೇ ಕಾರ್ಯಕ್ರಮ. ಇನ್ನೀಗ ನಾಳ್ದು ನನ್ನ ಸಣ್ಣ ತಮ್ಮನ ಒಂದು ಮದುವೆ ಇದೆ, ಅದಕ್ಕೆ ಅವಳು ಹೇಳಿದ್ಲು ಅಂತೆ, ಎಲ್ಲರೂ ಈ ಸಾರಿ ದಾರೆ ಸೀರೆ ಉಟ್ಟೆ ಮಾಡ್ಬೇಕು ಅಂತ ಹೇಳಿ. ಅದು ಸರ್ಪ್ರೈಸ್. ಈಗ ನೋಡಿದ್ರೆ ಮೊನ್ನೆ ದಾರೆ ಸೀರೆ ಸುಟ್ಟು ಹೋಯ್ತು. ಮತ್ತೆ ಅವಳ ನೆನಪು ನಮ್ಗೆ ಯಾವಾಗ್ಲೂ ಇದ್ದೇ ಇರ್ತದೆ. ಯಾಕಂದ್ರೆ ನೆನೆಸಿದರೆ ನಮಗೆ ಬಹಳ ದುಃಖ ಬರ್ತಾ ಇರ್ತದೆ. ಅದೇ ರೀತಿ ಮೊದಲೊಮ್ಮೆ ನಮ್ಮ ತಮ್ಮೊಬ್ಬ ತೀರ್ಕೊಂಡ, ಆಗ್ಲೂ ಹೀಗೆ ಆಗಿತ್ತು, ಸಡನ್ ಆಗಿ ತೀರಿದದ್ದು. ಇವಳು ಈ ರೀತಿ ದೇವರ ಪಾದ ಸೇರಿದ್ದಾಳೆ. ಏನಾಯ್ತು, ಆ ಶಕ್ತಿ ದೇವತೆ ಅವರಿಗೆ ಒಳ್ಳೆ ಇದನ್ನು ಕೊಟ್ಟು ಅಲ್ಲಿ ಶಿವನ ಪಾದದಲ್ಲಿ ನೆಲೆಯಾಗುವಂತೆ ಮಾಡ್ಬೇಕು ಅಂತೇಳಿ ನಮ್ಮ ಎಲ್ಲರ ಪ್ರಾರ್ಥನೆ. ಸ್ಪಂದನ ಅಂತ ಹೇಳಿದ್ರೆ ನಮ್ಮ ಕುಟುಂಬದಲ್ಲಿ ಎಲ್ಲರೊಂದಿಗೆ ಸ್ಪಂದಿಸುವಂತ ಒಂದು ಹೆಣ್ಣು ಹುಡುಗಿ. ಅದಲ್ಲದೆ ನಾವು ಅವಳನ್ನು ಇಲ್ಲಿ ಕರೆಯುವುದು ಅಚ್ಚು ಅಂತ, ಅಚ್ಚುಮೆಚ್ಚಿನ ಮಗಳು. ಯಾವುದೇ ಕಾರ್ಯಕ್ರಮ ಇದ್ರು ಅವಳು ನೇತೃತ್ವದಲ್ಲಿ, ಅವಳ ಮುಂದಾಳತನದಲ್ಲಿ ಅವಳು ಇದ್ದಾಳೆ ಅಂತ ಹೇಳುವಾಗ ಇಲ್ಲಿ ಎಲ್ರಿಗೂ ಒಂದು ನಮಗೆ ಖುಷಿ. ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆ ಹುಡುಗಿ ಈಗ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಅಂತ ಹೇಳುವಾಗ ನಮ್ಗೆ ಆ ದುಃಖ ಸಹಿಸಲಿಕ್ಕೆ ಆಗುದಿಲ್ಲ. ಆದ್ರೂ ಅವರ ವಿಜಯ ರಾಘವೇಂದ್ರ ಗಂಡ ಆಗ್ಲಿ, ಅವರ ತಾಯಿ ತಂದೆ ಆಗ್ಲಿ ಆದಷ್ಟು ಅದನ್ನು ಕರಗಿಸ್ತಾ ಜನಗಳೊಂದಿಗೆ ಬೆರೆಸ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಹೆಣ್ಣು ಮಗಳನ್ನು ನಾವು ಕಳೆದುಕೊಂಡದ್ದು. ನಾವು ಸಣ್ಣದಿರುವಾಗ ಅಣ್ಣನವರೆಲ್ಲ ದೂರದಲ್ಲಿ ಕೆಲಸದಲ್ಲಿ ಇರ್ತಿದ್ರು. ಆಗ ನಾನು ಇಲ್ಲಿ ಮನೆಯಲ್ಲಿ ಇರುವಾಗ ಮದುವೆಯಾಗಿ ಈ ಮಗು ಸಣ್ಣದು ಒಂದು 2-3 ತಿಂಗಳಿರುವಾಗ ನಾನೇ ತಂದೆ ಕಳಿಸುದು ಅವರನ್ನು ಕರ್ಕೊಂಡು ಬಾ ಅಂತ. ನಾವು ಹೋಗಿ ಕರ್ಕೊಂಡು ಬರುದು. ಸಣ್ಣವಾಗಿರುವಾಗ ಒಂದು ಸಲ ಚಳಿಯಲ್ಲಿ ಬ್ಯಾಂಗ್ಳೂರಿನಲ್ಲಿ ಒಳಗೆ ಫುಲ್ ಸಟಾರ್ ಗಿಟಾರ್ ಎಲ್ಲ ಹಾಕಿ, ತಲೆಗೆಲ್ಲ ಮಾಫ್ಲರ್ ಎಲ್ಲ ಹಾಕಿ ನಮ್ಮನ್ನು ಬಸ್ಸಲ್ಲಿ ಕೂತ್ಕೊಳಿಸಿದ್ರು. ಬಾ ಸ್ವಲ್ಪ ಹೊತ್ತು ನಾವು ಮುಂದೆ ಬರುವಾಗ, ನೆಲಮಂಗಲ ದಾಟಿ ಬರುವಾಗ ಈ ಮಗುವಿಗೆ ಈ ಮಾಫ್ಲರ್ ಎಲ್ಲ ಕಟ್ಟಿ ನಾವು ಗ್ಲಾಸ್ ಎಲ್ಲ ಬಸಿದ್ದು ಹಾಕಿದ್ದೆವು. ಗಾಳಿ ಸರಿ ಇಲ್ಲದೆ ಪಾಪ ಇವಳಿಗೆ ಒಂದು ನಮ್ಮನೆ ಬಿಸಿ ಆಗ್ತಾ ಉಂಟು. ಮೈ ದಮ್ಮಿಲ್ಲ. ಅವಳ ತಾಯಿ ನೋಡುವಾಗ ಸುದ್ದಿಲ್ಲ. ನನ್ನಲ್ಲಿ ಹೇಳಿದ್ರು, ಅಣ್ಣ ಹೀಗೆ ಆಗ್ತಾ ಉಂಟು, ಎಂತ ಮಾಡ್ಬೇಕು. ನನಗೂ ಅಷ್ಟು ಬ್ಯಾಂಗ್ಳೂರಿಗೆ ಈಚೆ ಹೋಗಿ ಬರೋದು, ಈಚೆ ಬೆಳ್ತಣಿ ಬರೋದು ಹೇಳಿದ್ರೆ ನನಗೂ ಅಷ್ಟು ಸ್ಟಡಿ ಇಲ್ಲ. ಆದ್ರೂ ತಂದೆ ನನ್ನನ್ನೇ ಕಳಿಸ್ಲಿಕ್ಕೆ ಇರುವಾಗ ನಾನು ಇಲ್ಲಿ ಒಬ್ಬನೇ ನಾನೇ ಇರ್ತಿದ್ದೆ, ಹಾಗೆ ಕಳಿಸಿದ್ದೆ. ಮತ್ತೆ ಲಾಸ್ಟಿಗೆ ನಾನು ಉಪಾಯ ಇಲ್ಲದೆ ಡ್ರೈವರ್ ಹತ್ರ ಹೇಳಿದೆ, ಹೀಗೆ ಪರಿಸ್ಥಿತಿ ಉಂಟು, ಎಂತ ಮಾಡುದು ಅಂತ ಹೇಳಿ. ಸ್ವಲ್ಪ ಮುಂದೆ ಹಾಸ್ಪಿಟಲ್ ಉಂಟು. ಆವತ್ತು ಸಾಧಾರಣ 12 ಗಂಟೆ ದಾಟಿದೆ. ಡಾಕ್ಟರ್ ಇಲ್ಲಿ ಹೋಗುವ ಅಂತ ಹೇಳಿ. ಆಮೇಲೆ ಎಂತ ಮಾಡಿದ್ರು, ಎಲ್ಲ ಇದನ್ನು ಬಿಚ್ಚಿಸಿ, ನಾಫ್ಲರ್ ಅನ್ನು ಬಿಚ್ಚಿಸಿ ಸ್ವಲ್ಪ ಗ್ಲಾಸಿನ ಇದನ್ನು ಓಪನ್ ಮಾಡಿದ್ರು. ಆಮೇಲೆ ಸ್ವಲ್ಪ ಮಗುವಿಗೆ ನಮ್ಮನೆ ಎಚ್ಚರಿಕೆ ಆಯ್ತು. ಈ ಪರಿಸ್ಥಿತಿ ಆಗಿದೆ. ಅದನ್ನು ಹೇಳಲಿಕ್ಕೂ ಅಲ್ಲ, ನನಗೆ ಅದನ್ನು ತಡೆದುಕೊಳ್ಳಿಕ್ಕೆ ಆಗಲ್ಲೂ ಆಗ್ತಿರ್ಲಿಲ್ಲ. ಆಗಿರುವಾಗ ಅಂತ ಒಂದು ಮಗುವನ್ನು ನಾವು ಕಳೆದುಕೊಂಡು ಎಲ್ಲ ಅವಳು ದೇವರ ಪಾದ ಸೇರಿದ್ದಾಳೆ. ಅವರ ಮನೆಯವರಿಗೆ ಆ ದೇವರು ಅದನ್ನು ದುಃಖವನ್ನು ಭರಿಸುವ ಶಕ್ತಿಯನ್ನು ಎಲ್ರಿಗೂ, ಅವರ ಕುಟುಂಬದವರಿಗೂ ನಮಗೂ ಎಲ್ರಿಗೂ
ಕೊಡ್ಲಿ ಅಂತೇಳಿ ಆ ದೇವರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಜೈ. ಅತ್ತೆ ಸ್ಪಂದನ ಬಂದಾಗ ನಿಮ್ಮ ಹತ್ರ ಯಾವ ರೀತಿ ವಿವರಿಸ್ತಾ ಇದ್ರು? ಅತ್ತೆ ಅಂತ ಅಂದಾಗ ನೀವು ಬಂದ ಕೂಡಲೇ ಒಂದು ಮಾತಾಡಿದ್ರು, ನಾವು ಎಲ್ಲರೂ ಏನು ಡ್ರೆಸ್ ಹಾಕಬೇಕು, ಈ ಫಂಕ್ಷನ್ಗೆ ಹೇಗಿರ್ಬೇಕು, ಎಲ್ಲವೂ ಕೂಡ ಅವಳು ಡಿಸೈಡ್ ಮಾಡ್ತಾರೆ. ಹೇಗಿದ್ರು ಸ್ಪಂದನ? ಬಹಳ ಇಷ್ಟ ಅವಳಿಗೆ, ಊರಿಗೆ ಬರೋದಂದ್ರೆ ಬಹಳ ಇಷ್ಟ. ಅವಳೇ ಹೇಳ್ತಾ ಇದ್ಲು, ಆಂಟಿ ನೀವೆಲ್ಲ ಈ ತರ ಡ್ರೆಸ್ ಮಾಡ್ಬೇಕು, ನಾವೆಲ್ಲ ಈ ತರ ಡ್ರೆಸ್ ಮಾಡ್ತೀವಿ ಅಂತೇಳಿ ಎಲ್ಲ ಅವಳೇ ಡಿಸೈಡ್ ಮಾಡ್ತಿದ್ಲು. ಮತ್ತೆ ಊಟ ಕೂಡ ಅಷ್ಟೇ ನಾನೇ ಕಲ್ಸಿ ಕೊಡ್ಬೇಕು ಅಂತ ಹೇಳ್ತಿದ್ಲು. ಬಹಳ ಇಷ್ಟ ನನಗೆ ನೀವು ಕಲ್ಸಿದ್ದು ಊಟ ತಿನ್ಬೇಕಾದ್ರೆ ಬಹಳ ಇಷ್ಟ ಆಂಟಿ. ಬಹಳ ಇದು ಮಾಡ್ತಿದ್ಲು. ಬಂದಾಗಿಲ್ಲ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಕೈ ತುತ್ತು ಕೊಡಬೇಕು, ಕೈ ತುತ್ತು ಕೊಡ್ಬೇಕು ಅವಳಿಗೆ. ಎಲ್ಲ ಕಲ್ಸಿ, ನೀವು ಕಲ್ಸಿದ್ರೆ ಬಹಳ ಚೆನ್ನಾಗಿರ್ತೈತೆ ಆಂಟಿ, ನೀವೇ ಕಲ್ಸಿ ಕೊಡಿ ಅಂತ ಇದ್ರು. ವಿಜಯ ರಾಘವೇಂದ್ರನು ಅಷ್ಟೇ, ಸ್ಪಂದನನು ಅಷ್ಟೇ, ಇಬ್ಬರು ಅದೇ ತರ ಯಾವಾಗ್ಲೂ ನಾ ಕಲ್ಸಿದೆ ಕೊಟ್ಟು ಊಟನ ಬಹಳ ಖುಷಿಯಿಂದ ಊಟ ಮಾಡ್ತಾ ಇದ್ರು. ಅವಳಿಗೆ ಊರಿಗೆ ಬರೋದಂದ್ರೆ ಬಹಳ ಇಷ್ಟ, ನಮ್ನೆಲ್ಲ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ಲು. ಅದು ಅಷ್ಟೇ, ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನಂಗೆ. ಓಕೆ, ನಿಮ್ಮ ಮಕ್ಕಳ ಜೊತೆಗಿನ ಒಡನಾಟದ ಬಗ್ಗೆ ಸರ್, ಹೇಗೆ ಸ್ಪಂದನ ಅವರೊಂದಿಗಿನ ಒಡನಾಟ? ಈಗಾಗಲೇ ತಿಳಿಸಿದ್ರು, ಸ್ಪಂದನ ನಮ್ಮ ಎಲ್ಲ ಕಸಿನ್ಗಳಿಗೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್. ಅವಳೇ ಒಂದು ಪವರ್ ಇದ್ದಂಗೆ ಎಲ್ಲ ಕಸಿನ್ಸ್ಗೆ. ಅವಳು ಬಂದ್ಬಿಟ್ಟು ಎಲ್ಲ, ಈಗ ಅವ್ರು ಹೇಳಿದ್ರಲ್ವಾ, ಅವಳಿದ್ರೆ ಒಂದು ಈ ಯಾವುದೇ ಕಾರ್ಯ ಆಗ್ಲಿ ಅದ್ರಲ್ಲಿ ಒಂದು ಎನರ್ಜಿ ಇದ್ದಂಗೆ. ಈಗ ನೀವು ನಮ್ಮ ಮದ್ವೆಗಳ ಫೋಟೋ ನೋಡಿದ್ರೆ ಎಲ್ಲಾ ಫೋಟೋ ಅಲ್ಲಿ ಸ್ಪಂದನ ಇರ್ತಾರೆ, ಎಲ್ಲಾ ಫೋಟೋ. ಅದ್ರ ತುಂಬಾ ಇಷ್ಟ ಅವಳಿಗೆ. ಒಂದು ಫೋಟೋ ಎಲ್ಲರೂ ಫ್ಯಾಮಿಲಿ ಜೊತೆ ಫೋಟೋ ತಗೊಳ್ಳೋದು, ರೀಲ್ಸ್ ಮಾಡೋದು, ಎಲ್ಲ ಇದು ಮಾಡೋದು. ತುಂಬಾ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್. ಯಾವ ತರ ನಾವು ಫ್ಯಾಮಿಲಿ ಆಗಿ ಏನ್ ಮಾಡ್ಬೇಕು, ಯಾವ ಕಾರ್ಯ ಮಾಡ್ಬೇಕು ಅಂತ ಸ್ಪಂದನನೇ ಡಿಸೈಡ್ ಮಾಡ್ತಾ ಇದ್ಲು. ಈಗಾಗ್ಲೇ ಯಾರದೇ ಮದ್ವೆ ಆಗ್ಲಿ ಅದಕ್ಕೆಲ್ಲ ಒಂದು ಪ್ಲಾನಿಂಗ್ ಏನಿದೆ ಅಲ್ವಾ, ಯಾರು ಯಾವ ತರ ಡ್ರೆಸ್ ಮಾಡ್ಬೇಕು, ಎಲ್ಲ ಅವಳದೇ ಒಂದು ಇನಿಷಿಯೇಟಿವ್ ಇರ್ತದೆ ಇವತ್ತು ಪ್ರತಿ ಸತಿ. ಅದು ತುಂಬಾ 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 ಮಿಸ್ ಆಗುತ್ತೆ. ಅವಳು ಕಸಿನ್ಸ್ ಅಲ್ಲಿ ಒಂದು ಚಿಕ್ಕವಳು, ಎಲ್ಲರಿಗಿನ ಚಿಕ್ಕವಳು, ಅವಳಕಿನ ಚಿಕ್ಕವಳು ಇದ್ರು. ದೊಡ್ಡವ್ರಿಗೆ ಅದೇ ತರ ರೆಸ್ಪೆಕ್ಟ್ ಕೊಡ್ತಾ ಇದ್ಲು, ಚಿಕ್ಕವ್ರಿಗೆ ಅದೇ ತರ ಪ್ರೀತಿ ಕೊಡ್ತಾ ಇದ್ಲು. ತುಂಬಾ ಒಂದು ಮಿಸ್ ಆಗುತ್ತೆ ಸ್ಪಂದನ. ಅವಳು ಒಂದು ಇಲ್ಲ ಅಂತ ಹೇಳಿದ್ರೆ ನಂಬ್ಲಿಕ್ಕೆ ಆಗ್ತಾ ಇಲ್ಲ ನನ್ಗೆ. ನಾನು ಒಂದು ಆ ಟೈಮಲ್ಲಿ ಆಕ್ಚುಲಿ ವಿದೇಶದಲ್ಲಿದ್ದೆ, ಅರ್ಮೇನಿಯಾಲ್ಲಿದ್ದೆ ನಾನು. ಆ ಟೈಮಲ್ಲಿ ನಾನು ಶ್ರುತಿ ಫೋನ್ ಮಾಡಿದಾಗ ನಂಬ್ಲಿಕ್ಕೆ ಆಗ್ಲೇ ಇಲ್ಲ ನಂಗೆ. ಆ ಟೈಮಲ್ಲಿ ನಾವೆಲ್ಲ ಅಚ್ಚು ಅಂತ ಕರೆಯೋದು. ಅಚ್ಚೋಕ ಇಲ್ಲ ಅಂತ ಹೇಳಿದ ತಕ್ಷಣ ಒಂಥರ ನಂಬ್ಲಿಕ್ಕೆ ಆಗ್ಲೇ ಇಲ್ಲ, ಏನಾಯ್ತು ಅಂತ ಗೊತ್ತೇ ಆಗಿಲ್ಲ ಆ ಟೈಮಲ್ಲಿ. ಆತರ ಒಂದು ದುಃಖಕರ ಘಟನೆ ಇದು. ತುಂಬಾ ತುಂಬಾ ಘಟನೆ, ದುಃಖಕರ ಘಟನೆ. ಸ್ಪಂದನ ಅಂದ್ಕೊಂಡಾಗ ಯಾನ್ ಶ್ರುತಿ ಪಂದ ಅಕ್ಕ ಬತ್ತದ ಒಲ್ಪ ಇತ್ತಂಡಲ ಅಲ್ಪ ಫುಲ್ ಖುಷಿ ಮಾತ್ರನೇ ಉಪ್ಪುಂಡು, ಹ್ಯಾಪಿನೆಸ್. ಬೊಕ್ಕ ಆ ರೇಪ ಬತ್ತಂಡಲ ಪೂರ ಜೋಕ್ಲೇನ್ಲ ಲೆತೋನ್ ಪೋಪಿನಿ, ಅಕ್ಲೇನ್ ಗೊಬ್ಬವನು ತಿನ್ಪಾವ್ನು ಅಕ್ಲೊಟ್ಟಿಗೆ ಬಾರಿ ಒಂಜಿ ಮಸ್ತ್ ಖುಷಿ ಟುಪ್ಪೇರು. ಜೋಕ್ಲೆಗೆ ಬಾರಿ ಖುಷಿ ಅಕ್ಕ ಬತ್ತನ್ ಪಂಡ. ಆ ರಿಜ್ಜೇರ್ ಪನ್ಪಿನ ಇಂಕ್ಲೆಗ್ ಏರೆಗ್ಲ ನಲ್ಲ ಅವು ನಂಬೆರ್ಲ ಆವೊಂದಿಜ್ಜಿ, ಅವು ನಲ್ಲ ಏರೆಗ್ಲ ಸಿಂಕಿನ್ಲ ಆತಜ್ಜಿ ಅಕ್ಕ ಎಂಕ್ಲೊಟ್ಟಿಗೆ ಇಜ್ಜೇರ್ ಪಂದ. ಆರ್ ಎಂಕ್ಲೆಗ್ ಪೂರೆರೆಗ್ಲ ಮಸ್ತ್ ದುಃಖ ಉಂಡು ಆ ರಿಜ್ಜಂದ್. ಆ ರೋಲ್ಪ ಇತ್ತಂಡಲ್ಲ ಎಂಕ್ಲೇನ್ ಬ್ಲೆಸ್ ಮಂತೊಂದು ಎಂಕಲೊಟ್ಟಿಗೆನೆ ಉಪ್ಪೇರು ಫಾರ್ ಎವರ್. ಆರ್ ಬರ್ಪೇರು ಬೆಂಗಳೂರು ಪನ್ನಾಗ ನಿಕ್ಲ ಒಂಜಿ ಲವಲ ಕೇಪೇರು ಜೋಕ್ಲು ಪೂರ ಖುಷಿ ಖುಷಿ ಟಿಪೇರು ಅಂದ ಅಂದು ಮಸ್ತ್ ಅಕ್ಕ ಬತ್ತಂಡನೇದ ಪೂರಲ ನಡಪುಂಡು. ಎಪ್ಪಣ ಆತ್ನೆ ಟೈಂಕುಲ್ ದಲಾಲ್ ಪೂಜ ಅಚ್ಚು ಅಕ್ಕ ಬತ್ತಂಡನೆ ಪೂರ ಪ್ಲಾನ್ ಆಪುಂಡು. ಜೋಕ್ಲೆನೊಟ್ಟಿಗೆಲ ಎಂಕಲ್ಲೆಗ್ಲ ಪೂರೆರ್ಲ ಎಂಕುಲು ಸೊಸೆ ಉಪ್ಪಾಡು ಪೂರ ಉಪ್ಪಾಡು ಅಕ್ಕ ಪೂರೆರ್ಲ ಒಟ್ಟಿಗೆ ಸೇರ ಒಂದು ಎಂಕ್ಲೊಟ್ಟಿಗೆ ಗೊಬ್ಬೊಂದು ಎಂಕ್ಲೇನು ಪೂರ ಒಂಜಿ ಆರ್ ಇತ್ತಂಡ ಬರೀ ಹ್ಯಾಪಿನೆಸ್ ಉಪ್ಪುಂಡು. ಅವಲ ಇಲ್ಲು ಫುಲ್ಲು ಮಸ್ತ್ ಹ್ಯಾಪಿನೆಸ್ ಪೂರ ಎಡ್ಡೆಡ್ ಬಾರಿ ಎಡ್ಡೆ ಉಪ್ಪುಂಡು ಅಕ್ಕ ಬತ್ತಂಡ. ಸೊ ಅಮ್ಮ ಆರು ಕೈ ತುತ್ತು ತಿನ್ಪೇದಾರ ಅಂತ ಬಂದ ಆರು ಬತ್ತುಂಡ ದಾದ ಅರೆಗೆ ಇಂದೊಂಜಿ ಬೋಡೆ ಇಂದು ಮಲ್ತ್ಕೊರ್ಲೆ ಅಂಚಂದು ಕೇವಲ ಚಿತ್ತದ ಆಂಧ್ರ ಸ್ಟೈಲ್ ಇದ್ದ ಫುಡ್ ಬಾರಿ ಇಷ್ಟ ಅಲ್ಲಿಗೆ. ಆಂಟಿ ರೆಂಚಿನ ಮಲ್ತಿಂಡೆಲ್ಲ ಬಾರಿ ಎಡ್ಡೆ ಪುಂಡು ಒಂದು ಪಣ್ಪೇದೋಲು ಅಲ್ಲಿ ಕೇಂದ್ರನೇ ಮಲ್ತು ಕೊರ್ಪೇದೆ ಅನ್ನ ರಡ್ಡು ಜನಕ್ಲ ಬುಕ್ಕ ಬತ್ತಂಡ ಆಂಟಿ ಎಂಕಲ್ನ ಟೀಮ್ ಬೇತೆ ಅಂತಾಕ್ಷರಿ ಗೊಬ್ಬುಗ ನಿಖಲ್ನ ಟೀಮ್ ಬೇತೆ ಅಂತ ಅಕ್ಲ ರಡ್ಡು ಜನ ಬಾರಿ ಖುಷಿಟ್ಟು ಎಂಕಲ್ನೊಟ್ಟಿಗೂ ಇಪ್ಪೇದೆ.
ಪೋನೆಟ್ಟ ಅಂತಾಕ್ಷರಿ ಅಖಿಲ್ ರಡ್ಡು ಜನ ವಿಜಯ ರಾಘವೇಂದ್ರ ಎಲ್ಲ ಹಚ್ಚುಲ ಅಖಿಲ್ ರಡ್ಡು ಜನ ಹೆಂಗ್ ನಿಖಿಲ ಟೀಮ್ ಬೇತೆ ಅಂದು ಪಂಡದು ಭಾರಿ ಖುಷಿ ಇಟ್ಟು ಪೂರ ಗೊಬ್ಬ ಒಂದು ಉಂದು ಮಲ್ತೊಂದು ಇತ್ತೆ ಒಂಜಿ ಪೊಲೀಸ್ ಫ್ಯಾಮಿಲಿ ಜೊತೆ ಅರ್ನ ಉಪ್ಪಲ ಪೊಲೀಸ್ ಶಿಸ್ತುಡ್ಲ ಅಂಚನೆ ಇತ್ತೇವೆ ಬೊಕ್ಕ ನಡವಳಿಕೆ ಮಾತ್ರ ಹೊಂದಾಣಿಕೆ ಅದೊಂದು ಫೋನ್ ಇತ್ತೆ ವಿಜಯ ರಾಘವೇಂದ್ರ ಮುರಳಿ ನಿಕಲ್ದ ಪಾತ್ರನಾಗ ದಾದ ಆಯ್ನಂದಲ್ಲ ಪಂಡ ಅತ್ಯಂತ ಶಿಸ್ತುಬದ್ಧమైన ಜೋಕುಲು ಒಕ್ಕಾಕಲಿನ ವಿಜಯ ರಾಘವೇಂದ್ರನ ಸ್ಪಂದನಲ್ಲ ಇಡೀ ಕರ್ನಾಟಕನೇ ಆದರ್ಶ ದಂಪತಿಲು ಪನ್ಪುರ ಒಂಜಿ ಅಕಲಿಗೆ ಉಂಡು ಮುರಾಣಿದ ನೆಟ್ಟು ಅಲ್ಪ ಜತ್ತದ ನಲ್ಪನೆ ಹಾಲು ಜತ್ತದ ನಲ್ಪ ಬಲ್ಪು ಲಕ್ಕ ಜೋಲು ಎಂಕ್ಲು ರೈತ ನಿದ್ರೆಡುಲ್ಲೋಲು ಮಾಡದು ಆಂಡ ಲಕ್ಕದ ನಾನೇ ಇದ್ದೋಲು ಮಣ್ಣು ಒಂಜಿ ವಿಚಾರನು ಪಂಡಿರು ಅವು ನಿಜವಾದ ಅವು ದಾಯಗಾಡು ಇಂಚಾಡು ಅಲ್ಲಿನ ಅಲ್ಲ ಮರಣ ಮೂಲ ಬತ್ತಂಡಲ್ಲ ಅವು ತೂನ ಮೂಜಿನಾಲ್ ದಿನ ತೀರ್ದ ಅನ್ನಲ್ಲ ತೀರ್ದ ನಕಲಿಕ್ಕೆ ತೋಜಿ ಜತ್ತದ ನಕಲಿಕ್ಕೆ ತೋಜಿ ಇಡೀ 4 ದಿನ ಒಂಜಿ ಪ್ರಾಣ ಪೋದು ಇತ್ತಂಡಲ್ಲ ಆ ಪುಣ್ಣು ಒಂಜಿ ದಾದನ ದೈವ ಸ್ವರೂಪಿ ಲೆಕ್ಕ ಮೆರವಣಿಗೆ ಏನು ಬಂತು ಇನಿ ಲೋಕದಕಲು ಬಂತೀರಿ ಅವು ಇಂಚ ಆ ರೀತಿ ಬಂದು ದೈವ ಶಕ್ತಿ ದಯಪಂಡ ಆರು ಸ್ವಾಮಿಲು ಆರು ಕೋಡಿಮಠ ಸ್ವಾಮಿಲು ಭಕ್ತನಾರು ಅಲ್ಪ ಜನರಲ್ಲಿ ಅಕಲು ಬಾಡಿನ ಮುಟ್ಟು ಜೇರು ಲಿಂಗಾಯ್ತ ಆರ ಡಬ್ಬಿನ ದಿಪ್ಪಾದು ಆರ್ನ ಗಂಧನು ಅಲ್ಲ ಹಣೆಕ್ ಪಾಡ್ದು ಅದಿನ ಪೋಯ್ರು ಒಗಾರ್ ಪಂಡಿರು ಒಂದೊಂಜಿ ಅಪರೂಪದ ಕುಸುಮ ಭಗವಂತಗ್ ಭಾರಿ ಆಸೆ ಪಟ್ಟದು ಈ ಕುಸುಮಂದು ಕೊಡತು ಆಲು ಒಂಜಿ ಶಕ್ತಿಯಾದ ಪೋಯಲತ್ತಂದೆ ನಿಖಲ್ದಾಲ ವ್ಯತೆ ಮಲ್ಪೊಡ್ಜಿ ಒಂಜಿ ಒಂದು ಆಶ್ವಾಸನೆ ಇರ್ಕೊಂಡಿರು ಪಂಡ ದಾದನ ಒಂಜಿ ಶಕ್ತಿ ಇಪ್ಪುಡು ಮೂಲ ಬತ್ತಂಡ್ಲ ಮೂಲ ಮಾತ ಕಾರ್ಯಕ್ರಮ ಆಯ್ನ ಹಿಡಿದು ಬುಕ್ಕ ಮಾತಿರ್ಲ ಸೇರ್ದು ಮೂಲತ ಎಲ್ಲೆಲ್ಲಿ ಜೋಕಲಿನ ಪೂರ ಅಲ್ಲ ಕಾರ್ಡ್ ಪಾಡೊಂದು ಸೀದಾ ಆ ಐಸ್ ಕ್ರೀಮ್ ತಿನ್ರನ ಅಥವಾ ಪೇಂಟೆಡ್ ತಿರುಗದು ಬರ್ಪಣ ಅಂಚಿನೊಂಜಿ ಸನ್ನಿವೇಶ ಇತ್ತು ಮಾತ ಕೊಟ್ಟಿದ್ದು ಅಲ್ಲಿ ಮಲ್ಲ ದೈವ ಭಕ್ತಿದು ಕೊರಗಜ್ಜನಲ್ಲ ಬಹಾರಿ ವಲ್ಲ ಭಕ್ತನಾಗ ಪೂರ ದೇವಸ್ಥಾನಲಿಗೆ ಪೋಪುನ ಕಟೀಲ್ಗೆ ಆವಡು ಧರ್ಮಸ್ಥಳಗೆ ಆವಡು ಅಥವಾ ಓಡಿಗೆ ಪೋಪುನವು ಅಲ್ಲಿ ದೇವಸ್ಥಾನದ ಒಂಜಿ ಮಲ್ಲ ಶ್ರದ್ಧಾ ಭಕ್ತಿ ಇತ್ತಿನಂಚಿನೊಂಜಿ ಕೊಣ್ಣು ಇನಿ ವಿಜಯ ರಾಘವೇಂದ್ರಗಲ ಮಸ್ತ್ ಬೇನೆ ಆದಿ ಅಕಲ್ನ ಕುಟುಂಬಗಳ ಮಸ್ತ್ ಆರ್ನ ತಮ್ಮಲಿಗೆ ಮತ ಮರ್ಮಲ ಬಣ್ಣದ ಆತ ಜೀವ ವಿಜಯ ರಾಘವೇಂದ್ರಗಂತೂ ಮಾತಾಡಿ ಲೋಕ ಗೊತ್ತು ಆ ರೀತಿ ಒಂಜಿ ವಿಶ್ವಾಸ ಪ್ರೀತಿ ಇತ್ತು ನೋಡ ಅಂಚನೆ ಇನಿ ಇಲ್ಲಡೆಗೆ ಶಿವರಾಮೇರಿಗಂತೂ ಆರ್ನ ಹೃದಯ ಓಲು ಕೇಂಡ ಅಚ್ಚುಡ ಉಂಡು ಮಾಡ್ತಿದ್ದೀರ ಆರ್ತದ ಒಂಜಿ ಮಗಲ ನಿತ್ತದ ಪ್ರೀತಿ ಯಾರಿಗೆ ಇರ್ತದೆ ಇನಿ ಆಲೇನು ಕಳೆ ಒಂದಲ್ಲ ಎಂಗ್ಲಿಗೆ ಗೊತ್ತಾಗ ಎಲ್ಲಂಜಿ ಎಂಗಲ್ಲ ಮುಗ್ಗ ಗೊತ್ತುಡು ಅಲ್ಲೇನು ಉಲೈಲಿಪ್ಪರ ಉಂಡು ಮೂಲಂಜಿ ನಮ್ಮ ತಾಲೂಕು ಒಂಜಿ ಕಾರ್ಯಕ್ರಮ ಉಂಟು ಬಂಡ ಎಂಗಲ್ ಮೂಲತಃ ಮುಗ್ಗ ಗೊತ್ತುದಕಲಿ ಬೆಳ್ತಂಗಡಿ ತಾಲೂಕದ ಕಳಿಯ ಕರಾಯದ ಮುಗ್ಗ ಗೊತ್ತುದಕಲಿ ಅಲ್ಪ ಒಂಜಿ ಉಲೈಲಿಪ್ಪನ ಕಾರ್ಯಕ್ರಮ ಕುಟುಂಬದ ಪೂರ ಸೇರ್ದು ಮಲ್ಪರ ಉಂಡು ಅವನ ಏಪನ್ ಎಂಗ್ಲು ಡಿಸೈಡ್ ಮಲ್ಪ ಎಲ್ಲದ ಉತ್ತರ ಕ್ರಿಯೆ ಕಾರ್ಯಕ್ರಮ ಆಯ್ನಿಡ್ದು ಬುಕ್ಕದ ಎಂಗ್ಲೊಂಜಿ ಕಾರ್ಯಕ್ರಮ ಬೆಳ್ತಂಗಡಿ ದೀಪ ಸಾಧ್ಯಾಂಡ ಜನಕ್ಕಲು ಇಷ್ಟ ಪಡೆಯರು ಒಂದು ನುಡಿ ನಮನ ಕಾರ್ಯಕ್ರಮ ಉಂಡು ಒಂದು ತೋಜು ಬಟ್ ಅಗತ್ಯ ಉಂಡು ಒಂದು ಇನಿ ಬೆಳ್ತಂಗಡಿ ತಾಲೂಕುಡು ಅವು ಅಪ್ಪೆನ ಊರುಂದು ತೋಜುನು ಅಪ್ಪೆನ ಊರುಡು ಮಾತ ಕೊಡಿಲ ಹೋಗದೆ ಇಜಂಡೆ ಅಚ್ಚು ಪಂಡೆಯರಿಂದ ಎಂಕ್ಲೆ ಮಾತ್ರ ಗೊತ್ತಿಪ್ಪಂದೆ ಇನಿ ಅಲ್ಲಿ ಇಲ್ಲಿ ಇಲ್ಲಡೆ ಪೋಯಿ ನಡೆದವರ ಇಲ್ಲಿ ಎಂಕ್ಲು ಸುಮಾರು ಫೋಟೋಕ್ಲು ಮಾತ ತುಯ್ಯ ಪೂರ ಇಲ್ಲ ದಕ್ಲು ತಾಂಡ ದಕ್ಲು ಮಕ್ಕಳನ್ನ ದತ್ತಗಲು ಮಾತಿರೊಟ್ಟಿಗೂ ಅತ್ಯಂತ ಪ್ರೀತಿ ವಿಶ್ವಾಸ ಹೊಡಕಲು ಬೆರೀನ ಅಂಚೆ ಜನಕ್ಕಳು ಮಾತೆಲ್ಲ ಎಂಕ್ಲಲ್ಪ ಬರ್ತಿದ್ದೀರಿ ಇನ್ನೇನು ತಾಲೂಕುಡು ಅಲ್ಲಿ ನಂಗೆ ಗುರುತು ಮಾತ್ರ ಅಂಚಿನ ಬೇಲೆ ಆತ ಬರೀ ವಿಜಯ ರಾಘವೇಂದ್ರನ ಬುಡೇದಿಂದ ಮಾತ್ರ ಈ ಸಂದರ್ಭಡು ಅಪ್ಪೆನ ಊರುಡು ಮಾತ ಕೊಡಿಗಳ ಓದು ಬತ್ತನ ಒಂಜಿ ಜೀವವು ಅಂಚೆ ನಡೆದರ ಇನ್ನು ಎಂಕ್ಲಿಗೆ ನೆನಪು ಮಾತ್ರ ಒರಿಪುಣ ತಂದೆ ಅಲ್ಲ ಅಲ್ಲೇನು ಆ ರೀತಿ ಮರೆಬಡುವ ಅನ್ಮಣವು ಸಾಧ್ಯನೇ ಇದ್ದನ್ನ ಪರಿಸ್ಥಿತಿ ನಿರ್ಮಾಣ ಒಂಜಿ ಕೋಲ ಪುರಾಣ ಅವ್ರ ಬಾರಿ ಭಕ್ತಿ ಬರ್ತದೆ ಇಪ್ಪೆದರಿಗೆ ಅಂತ ಅಂದ್ ಭೂತದ ಕೋಲ ಅನ್ನದ ನಾಗರಾಧನೆ ಇಂಚಿನ ಮೂಲು ಕಾರ್ಯಕ್ರಮ ಮುಲ್ತ ಬೆಳ್ತಂಗಡಿ ಇಲ್ಲದ ಹೂವೇ ಕಾರ್ಯಕ್ರಮ ಇತ್ತಂಡಲ್ಲ ಹೂವೇ ಕಾರ್ಯಕ್ರಮ ಒಂದು ಎಂಗೇಜ್ಮೆಂಟ್ ಆವಡು ಭೂತದ ಕೋಲ ಆವಡು ನಾಗಪೂಜೆ ಆವಡು ಬೇತೆ ದಾದ ನಮ್ಮನ ಹೆರಾಜದ ಇಲ್ಲಡು ಆನಾಗ ವಿಜಯ ರಾಘವೇಂದ್ರ ಸಮೇತ ಮೂಲ ಬರ್ತದ ಮೂಲೆ ಕ್ಯಾಂಪ್ ಮಾಡ್ತಿದ್ರು ಆಗ್ಲಿಗೆ ಮೂಲ ಈಲಾಡು ಅಂತ ನಾವು ಭಾರಿ ಇಷ್ಟ ಅಜ್ಜಿನ ಇಲ್ಲಿ ಹೊಡೆದು ಅಜ್ಜಿ ಮನೆಯಿಂದ
ಅಕ್ಲೆ ಕುಲ್ಲರ್ನೇ ಭಾರಿ ಇಷ್ಟ ಬತ್ತಣ್ಣ ಮೂಲ ಬತ್ತ ಕುಲ್ಲೊಂದು 2-3 ದಿನ ಲಕ್ಷದೇ ಹೋಗಿದ್ದೀರಿ ವಿಜಯರಾಘವೇಂದ್ರ ಬತ್ತಣ್ಣ ಇಲ್ಲ ನಾನು ಅಲ್ಲಿ ಬಹಳ ಟಯರ್ಡ್ ಆಗಿದ್ದೀನಿ ಆರಾಮಿರ್ತೇನೆ ಅಂತ ಬಿಡದು ಮೂಲೆ ಇಲ್ಲಡ ಬತ್ತದ ಉಂತಿದ್ದೀರಿ ಭಾರಿ ಖುಷಿ ಟಿಪ್ಪಿದ್ದೀರಿ ಜೋಕ್ಲೆ ಪೂರ ಒಟ್ಟಿಗೆ ಮಲ್ತೊಂದು ಈ ಸ್ಪಂದನ ಮಾತ ಜೋಕ್ಲೇನು ಮಾತ ಮಾಮನಕ್ಲೇನು ಮಾಮಿನಕ್ಲೇನು ಮಾತ ಪೂರ ಆ ಸಂದರ್ಭಡು ಬೇತೆ ಬೇತೆ ಇತ್ತಿನಕಲ್ಲ ಇಂಗ್ಲ ಮೂಲ ಸೇರಿದ ಒಂಜಿ ಸಂದರ್ಭ ಪೂರ ಪ್ರತಿಯೊಂದು ಸಂದರ್ಭ ಆಲೊಂಜಿ ಅಟ್ರಾಕ್ಷನ್ ಪುಳ್ಳಿ ಶೌರ್ಯ ಶೌರ್ಯ ಪುಳ್ಳಿ ಪುಳ್ಳಿ ಶೌರ್ಯಾಗ ಆಗಲ ಭಾರಿ ಇಷ್ಟ ಪೂಲ್ ಬತ್ತಂಡೆಕಲ ನಾಯಿನ ಎಲ್ಲೆಲ್ಲ ನಾಯಿ ಇತ್ತಿಂದ ಕೋರಿಲೇನು ಪತ್ತುನ ಅವಾಗ ಮಾತ್ರ ಗೊಬ್ಬೊಂದು ಇತ್ತು ಅಂಡ ಒಂಥರ ಆಗ ಅಜ್ಜಿನ ಮುತ್ತಜ್ಜಿನ ಇಲ್ಲಿ ಮಾಡ್ಮಣ ಒಂಜಿ ಆಸೆ ಅಜ್ಜಿನ ಇಲ್ಲಿ ಮಾಡ್ಮಣ ಆಸೆ ಅಪ್ಪನ ಇಲ್ಲಿ ಮಾಡ್ಮಣ ಆಸೆ ಅವು ಮಾತ್ರ ಇತ್ತು ಆಗ ಆಯ್ಲ ಒಂಥರ ಸೈಲೆಂಟ್ ಭಾರಿ ಖುಷಿ ಒಂಜಿ ಹಳ್ಳಿ ವಾತಾವರಣ ಇತ್ತು ನಡೆದವರ ಮುಲು ಬತ್ತು ಕುಲ್ಲುನ ಪೇಂಟೆಡ್ ಇತ್ತು ನಡೆದವರ ಕಲು ಮುಲು ಒಂಜಿ ಬೆಳ್ತಂಗಡಿ ದೇವರು ಹೆರಾಜೆಡ್ ಬರ್ಪಣ ಒಂಜಿ ಭಾರಿ ಮಲ್ಲ ಖುಷಿ ಪಂಡಲ ಹೆರಾಜೆಗೆ ಹೋಗುವವನ ಅನ್ನೋದು ಆಗಲಿ ಪನ್ಪೆದಿರಿ ಅಂಚ ಹೇಳಿದ್ರೆ ಮೂಲ ಬರ್ತಂದ ಬೇಜಾರ ಮಾಡ್ತಾನೆ ಈಗ ಮುಲ್ಪ ಜೋಕುಲ್ ಮತ್ತು ಗೊಬ್ಬೇದಿ ಎನ್ನ ಪುಳ್ಳಿಯಾರ್ಲಿಲ್ಲ ಶೇಖರ್ನಾಗ ಎಲ್ಲೆಲ್ಲ ಪುಳ್ಳಿಯಾರ್ಲು ಸುಮಾರು 10 ಪುಳ್ಳಿಯಾರ್ಲೆ ಬರ್ಪೇದ ಹೊರ ಬತ್ತಂದ ಈ ಕಾರ್ಯಕ್ರಮ ಬತ್ತಂದ 10 ಪುಳ್ಳಿಯಾರ್ಲು ಹುಡುಕಿಯಾರ್ಲು ಇಡಿಗೆ ಬರ್ಪಿದ್ದೀರಿ ಅಂಚ ಹೇಳಿದ್ರೆ ಅಕ್ಕಲೊಂದು ಗೊಬ್ಬೊಂದು ಟೈಮ್ ಪಾಸ್ ಮಾಡ್ತಂದು ಇಡೀ ದಿನ ಈ ಪೊರ್ಲೋಡು ಕಳೆಪ್ಪನಂಚಿನ ದಿನಕ್ಕೂಲಿ ಇಂತಲು ನೆನಪನಂಚಿನ ಒಂದು ವಿಚಾರ ಬಂಡ ಇಲ್ಲಿ ನನ್ನ ಅಚ್ಚು ಅಂದ್ರೆ ವಿಜಯರಾಘವೇಂದ್ರ ಇಲ್ಲಡೆ ಸರ್ತಿ ಬರುವವರನ್ನೆಲ್ಲ ನೆನಪರ ಸಾಧ್ಯ ಇದೆ ಬಂಡ ಅಚ್ಚು ಇತ್ತಂಡೆ ಅಚ್ಚು ಬಡದ ವಿಜಯರಾಘವೇಂದ್ರ ಬರೋಡಿ ಒಂದು ವೇಳೆ ಅಚ್ಚು ಸಹ ಕಾರ್ಡ್ ಬರ್ತಂಡ ಅದು ಸ್ವಂತ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೊರಟಿದ್ರು ಬೆಂಗಳೂರು ಹಿಡಿಬಿಟ್ಲ ವಿಜಯರಾಘವೇಂದ್ರ ಫ್ಲೈಟ್ ಇಡ್ ಬರ್ತದ ಮೂಲ ಬತ್ತ ಸೇರೋನಿದ್ದೀರಿ ಇಂಥ ಮಾತ ಆ ಒಂದು ಇತ್ತು ನನ್ನ ವಿಜಯರಾಘವೇಂದ್ರ ಎಲ್ಲ ಬರ್ರ ಸಾಧ್ಯ ಐತಿ ಬರ್ತೀರ ಇದ್ದ ಗೊತ್ತಿದ್ದಿ ಅಣ್ಣ ಅಚ್ಚ ಅಂತ ಇದ್ದೀರಿ ನೆನಪುರ ವಿಚಾರ ಎನ್ನ ಬರ್ತ್ಡೇ 5ನೇ ತಾರೀಕಿಗೆ ಇತ್ತು ಅಲ್ಲ ಲಾಸ್ಟ್ ಮೆಸೇಜ್ ಬತ್ತು ನಿಂತ್ಲೆ 5 ದುಃಖ ಮನದಾನಿ ರೇಣುನತ ಐಕ್ ಮೆಸೇಜ್ ಬತ್ತಿಚ್ಚಿ ಮನದ ಆಜಿತ ಪಂಡ ಮೂಲ ಲಾಸ್ಟ್ ರಾತ್ರಿ ಮೆಸೇಜ್ ಮಾಡ್ಬೋದು ಇಂಚ ತೂಯಿ ಬೆಟ್ಟಿಗೆ ಇಂಚ ಒಂದು ಆಳನಲ್ಲ ಅಪ್ಪಗ ವಿದೇಶೋಡಿ ಮೆಸೇಜ್ ಎಂಕ್ಲೆ ಬರ್ತ್ಡೇಗೆ ವಿಶಸ್ ಅವು ಎಂಕ್ಲೆಟ್ ಒಂದು ಫ್ಯಾಮಿಲಿ ಒಂದು ತಂದುಂಡು ಐಕ್ ಪ್ರತಿ ಊರ್ಲ ಫ್ಯಾಮಿಲಿ ವಿಶಸ್ ಮೂಲ ಲಾಸ್ಟ್ ಮೆಸೇಜ್ ಆನಿ 5ನೇ ತಾರೀಕು ರಾತ್ರಿ ಹತ್ತು ಮನದಾನಿ ದುಃಖ ಇಜ್ಜಿ ಮನದಾನಿ ಬಂಡ ಅಣ್ಣನ ಮಗಲ್ನ ಬರ್ತ್ಡೇ ಇರ್ತದೆ ಆನಿಗೆ ಮೆಸೇಜ್ ಬತ್ತಿಜಿ ಇಂಚ ತೂನಾಗ ಒಂದು ಬಣ್ಣಂಕ್ಲಿ ನಡೆದ ಬುಕ್ಕ ಗೊತ್ತಾಯಿಲ್ಲ 18 ಅವು ಗೊತ್ತಾಯ್ತು 14ನೇ ತಾರೀಕು ಎನ್ನ ಬರ್ತ್ಡೇ ಅಲ್ಲಿ ಪಣ್ಣೊಂದು ಸಲಗೆ ಈ ಸರ್ತಿ ಎಂಗಲ್ ಪೂರ ಪೋದು ಮಾಮಗೂ ಸರ್ಪ್ರೈಸ್ ಕೊರಡು ಒಂದು ಪಂಡ ಬರ್ತ್ಡೇಗೆ ಇಡೀ ಬರ್ತದ ಮೂಲ ಸೆಲೆಬ್ರೇಟ್ ಮಾಡ್ಕೊಡುದು ಹೆಂಗ ಏನ್ ಜನರಲಿ ಬರ್ತ್ಡೇ ಸೆಲೆಬ್ರೇಟ್ ಮಲ್ಪುಜಿ ಅಣ್ಣ ಮಾಮಗೂ ಸರ್ಪ್ರೈಸ್ ಕೊರಡು ಬಣ್ಣದು ಅಲ್ಲಿ ಅಪ್ಪೆಡ ಬಣ್ಣೊಂದು ಇತ್ತು ಮುರಾಣಿ ಅಲ್ಲಿ ಪಂಡು ಮಾಮನ ಬರ್ತ್ಡೇ 14 ಇಟ್ಕೊಂಡು ನಮ್ಮ ಮಾತ ಹೋದು ಸರ್ಪ್ರೈಸ್ ಕೊರಕ ಅನ್ಪುಣ ಪಾತೆರ ಬಣ್ಣ ಮಾಮಗೂ ಬರ್ತ್ಡೇ ಇಚ್ಚಿ ನಾವು ಸ್ಪಂದನ ವಿಜಯರಾಘವೇಂದ್ರ ಅವರ ಮಾವಂದಿರನ್ನ ಮಾತನಾಡಿಸುವಾಗ ಅಡುಗೆ ಮನೆಯಲ್ಲಿ ಒಬ್ರು ಅಳ್ತಾ ಇದ್ರು. ಅವರು ಹೆರಾಜೆ ಮನೆತನದಲ್ಲಿ, ಆದರೆ ಈ ಹೆರಾಜೆ ಮನೆಯಲ್ಲಿ ಕೆಲಸ ಮಾಡುವಂತಹ ಅಡುಗೆಯವರು ಮೂಲತಃ ಮೈಸೂರಿನವರು. ಅವರು ಇಲ್ಲಿ ಮಾವಂದ್ರು ಮಾತಾಡುವಾಗ ಅಳ್ತಾ ಇದ್ರು, ನಾವು ನೋಡ್ತಾ ಇದ್ವಿ. ಬಹಳಷ್ಟು ಸ್ಪಂದನರನ್ನ ಹಚ್ಚಿಕೊಂಡಿರುವಂತವರು. ನಿಮ್ಮ ಹೆಸರು ಜಯಂತಿ ಅಂತೇಳಿ. ಅಕ್ಕನ ಬಗ್ಗೆ ಮಾತಾಡೋಕೆ ನನಗೆ ಶಕ್ತಿನೇ ಇಲ್ಲ. ತುಂಬಾ ಒಡನಾಟದಿಂದ ಇದ್ರು. ಬಂದು ಹೋಗೆಲ್ಲ ಅವರು ನಮ್ಮನ್ನ ಅಕ್ಕ ತಂಗಿರಿ ಭಾವನೆಯಲ್ಲಿ ನೋಡ್ಕೊಂಡಿದ್ರು. ಅವರಿಗೆ ಈ ತರ ಮರಣ ಬರ್ತದೆ ಅಂತೇಳಿ ಯಾರಿಗೂ ಕನಸು ಮನಸ್ಸಿನಲ್ಲೂ ಗೊತ್ತಿರ್ತಿರ್ಲಿಲ್ಲ. ದೇವರು ಅವರಿಗೆ ಅವರ ಆತ್ಮಕ್ಕೆ ಒಳ್ಳೆಯದನ್ನು ಮಾಡಲಿ. ಅವರ ತಾಯಿ ತಂದೆ ಹಾಗೂ ರಾಘವಣ್ಣನು ಅಷ್ಟೇ, ಮತ್ತೆ ಸೌರ್ಯನು ಅಷ್ಟೇ ಬಹಳ ಒಡನಾಟದಿಂದ ಬೆಳೆದಿದ್ದಾನೆ ಇಲ್ಲಿ. ಇದು ಅವ್ರ ಮಾವನ ಮನೆ. ನಾವು 7-8 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲ ಒಂದೇ ಕುಟುಂಬದವರಾಗಿ ಒಂದೇ ಅಕ್ಕ ತಂಗಿರ ಭಾವನೆಯಲ್ಲೇ ನೋಡ್ತಾ ಇದ್ರು. ಅವ್ರ ತಾಯಿ ತಂದೆಗೂ ಹಾಗೂ ರಾಘವಣ್ಣ ಮತ್ತು ಸೌರ್ಯನಿಗೂ ಈ ನೋವನ್ನ ತಡ್ಕೊಳ್ಳೋ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಬಂದಾಗ ನೀವು ಅಡಿಗೆ ಕೆಲಸ ಎಲ್ಲ ಮಾಡ್ತಿದ್ರಿ, ಬಂದಾಗ ಏನೆಲ್ಲ ಕೇಳ್ತಾ ಇದ್ರಿ? ಅವರು ಕೇಳಿದ್ರೆ ಮೊಸರು ಮತ್ತೆ ಅನ್ನ ಸ್ವಲ್ಪ, ಮತ್ತೆ ಮಾವಿನ ಹಣ್ಣು ಟೈಮ್ ಬಂದಾಗದು ಮಾವಿನ ಹಣ್ಣು ಸಾರು ಮಾಡಿದ್ರೆ ಅದೊಂದು ಕೇಳ್ತಾ ಇರ್ತಿದ್ರು. ಮತ್ತೆ ನಾನ್ ವೆಜ್ ಎಲ್ಲ ಅಷ್ಟು ತಿಂತಿರ್ಲಿಲ್ಲ ಒಬ್ರು.
ಬರೀ ವೆಜ್, ನುಗ್ಗೆಕಾಯಿ ಸಾರು ಈ ತರದ್ದೇ ಕೇಳಿ ಅವರು ಮಾಡಿಸ್ಕೊಂಡು ತಿಂತಿದ್ರು. ನೀವು ಅಡಿಗೆ ಕೆಲಸವನ್ನ ಮಾಡ್ತಿದ್ರಿ, ಹೌದು. ಅವ್ರು ಒಂಥರ ಸೆಲೆಬ್ರಿಟಿ ತರ ಇರ್ತಿದ್ರು, ಆದ್ರೆ ನಿಮ್ಮ ಜೊತೆಗೆ ಆ ರೀತಿ ಇರ್ತಿರ್ಲಿಲ್ಲ. ಯಾವ ರೀತಿ ಯಾವ ಇದು ಇಲ್ಲ. ಬಂದ್ರೆ ಎಲ್ಲ ಅಕ್ಕ ತಂಗಿಯರ ಭಾವನೆಲ್ಲೇ ಇರ್ತಿದ್ರು. ನಾವೆಲ್ಲ ಒಂದೇ ರೀತಿ, ನಾವು ಅದೇ ರೀತಿ ಇರ್ತಿದ್ವು, ಅವರು ಅದೇ ರೀತಿ ಇರ್ತಿದ್ರು. ನಾವು ಕೆಲಸದವರು ಅಂತ ಹೇಳಿನೇ ಬೇಗ ಮಾಡ್ತಿರ್ಲಿಲ್ಲ. ಅವರು ಒಳ್ಳೆತನದಲ್ಲಿ. ನೀವು ಕಾಯ್ತಿದ್ರಿ ಅವರು ಯಾವಾಗ ಬರ್ತಾರೆ ಅಂತ. ಹೌದು, ಬರ್ತಾರೆ ಅಂತ ಕಾಯ್ತಿದ್ವಿ. ಇಲ್ಲಿ ಹೇಗೆ ಲವಲವಿಕೆ ಇರ್ತಿತ್ತು ಫ್ಯಾಮಿಲಿ? ಎಲ್ಲರೂ ಒಗ್ಗಟ್ಟಿನಿಂದನೇ ಇರ್ತಿದ್ರು. ಎಲ್ಲ ಪ್ರತಿ ಯಾವ್ದಾದ್ರು ಒಂದು ಫಂಕ್ಷನ್ ಎಲ್ಲ ಆದ್ರೆ ಬಂದ್ರೆ ಎಲ್ಲ ಮೇನ್ ಅವ್ರದೇ. ಎಲ್ಲ ಡೆಕೋರೇಷನ್ ಏನ್ ಮಾಡ್ಬೇಕು ಏನಂತ ಎಲ್ಲರಿಗೂ ಹೇಳ್ಕೊಡ್ತಿದ್ರು. ಅವ್ರ ಮಾಮೂದಿರಿಗೆ ಹೇಳ್ಕೊಡ್ತಿದ್ರು. ಅದ್ರಂತಾನೆ ಅವರು ಮಾಡ್ತಿದ್ರು. ಅಚ್ಚು ಅಂದ್ರೆ ಪಾಪ ನಮ್ಮ ದಣಿಯವ್ರಿಗೆ ತುಂಬಾ ಇಷ್ಟ. ಅಚ್ಚೋಕನ ಮಿಸ್ ಮಾಡ್ಕೊಂಡ್ರು ನಮ್ಮ ದಣಿಯವರು. ಮಾಮೂನ ಬಿಟ್ಟು ಅವ್ರು ಊಟ ಮಾಡ್ತಿರ್ಲಿಲ್ಲ. ಟಿಫನ್ ಆದ್ರೂ ಅಷ್ಟೇ, ಪ್ಲೇಟ್ ತಗೊಂಡಾಗ ಮಾಮುದು ಅಂತ ಕೇಳ್ತಿದ್ರು. ಫಸ್ಟ್ ನನ್ನ ಕೇಳ್ತಿದ್ರು, ಮಾಮುದಾಯ್ತಾ ಆಂಟಿದಾಯ್ತಾ ಅಂತ ಕೇಳ್ತಿದ್ರು. ಅವ್ರದ್ದು ಆಯ್ತಕ್ಕ ನೀವು ಮಾಡಿ ಅಂತಂದ್ರೆ ಮಾಡ್ತಿದ್ರು. ಇಲ್ಲ ಅವ್ರದ್ದು ಆಗ್ಲಿಲ್ಲ ಅಂತಂದ್ರೆ ಪ್ಲೇಟ್ ಇಟ್ಟಂಗೆ ಇರ್ತಿದ್ರು. ಮತ್ತೆ ಆಮೇಲೆ ಮಾಮು ಅವರೆಲ್ಲ ಸೇರಿ ಮಾಡ್ತಿದ್ರು. ನಿಮ್ಗೆ ಕಡೆಯದಾಗಿ ಅವ್ರ ನಿಮ್ ಜೊತೆ ಮಾತನಾಡಿದ ನೆನಪು ಹೇಗೆ ನೆನಪು? ನೆನಪುಗಳು ಇದ್ದೇ ಇರ್ತದೆ. ಪಾಪ ಎಲೆಕ್ಷನ್ ಟೈಮಲ್ಲಿ ಬಂದು ಇಲ್ಲೇ 2.5-3 ತಿಂಗಳು ಇಲ್ಲೇ ಇದ್ರು. ಇಲ್ಲೇ ಎಲ್ಲ ನಮ್ಮ ಅಡಿಗೆ ಮನೆಗೂ ಸಪೋರ್ಟ್ ಮಾಡ್ತಿದ್ರು. ಇದಕ್ಕೆ ಕ್ಯಾನ್ವಾಸ್ಗೆಲ್ಲ ಹೋಯ್ತಿದ್ರು. ಬಂದು ನಮ್ಮಲ್ಲೂ ಜೊತೆಲಿ ಸೇರ್ಕೊಂಡು ಏನಾದ್ರೂ ಜ್ಯೂಸ್ ಏನಾದ್ರೂ ಪ್ರತಿಯೊಂದು ಏನಾದ್ರೂ ಮಾಡಿದ್ರೆ ಎಲ್ಲರಿಗೂ ಹಂಚೋದು ಕೊಡೋದು ಅವರೇ ಮಾಡ್ತಿದ್ರು. ಜಾಸ್ತಿ ಕೆಲಸ ರಿಸ್ಕ್ ತಗೋಬಾರದು ಅಂತ ಅಂದ್ಬಿಟ್ಟು ಅವರು ಬಂದು ನಮ್ಗೆ ಸಪೋರ್ಟ್ ಮಾಡ್ತಿದ್ರು. ನಾವು ವಿಜಯ ರಾಘವೇಂದ್ರ ದೊಡ್ಡ ಅಭಿಮಾನಿ. ಆದ್ರೆ ಅವ್ರಿಗೆ ಈ ತರ ಆಗ್ತಿದೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ನಾನು ಫಸ್ಟ್ ಇಲ್ಲಿ ಬಂದಾಗ ನಾನು ಅವ್ರ ಒಂದು ಫ್ಯಾಮಿಲಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ನನ್ಗೆ ಅಕ್ಕ ಹೇಳಿದ್ರು, ಫೋಟೋ ನೋಡಿ ಇದು ಯಾರ್ದಕ್ಕ ಅಂದಾಗ ಇವರು ಇಂತ ಅವರು ವಿಜಯ ರಾಘವೇಂದ್ರ ಇದಾರಲ್ಲ ಅವ್ರ ಮಾವಂದ್ರು ಅಂತಂದಾಗ ನಂಗೆ ತುಂಬಾನೇ ಖುಷಿ ಆಯ್ತು. ಆದ್ರೆ ಅಮ್ಮನ ನಾನು ಕೇಳಿದೆ, ಅಮ್ಮ ಹಿಂಗಮ್ಮ ವಿಜಯ ರಾಘವೇಂದ್ರ ಅವರು ನಿಮ್ ರಿಲೇಷನ್ ಹಿಂಗ ಅಂತ. ಹೌದು ಮೇಘ, ಅವರು ನಮ್ಮ ಮನೆಯವರ ತಂಗಿ ಮಗಳು. ಅವರೇ ನಮ್ಮ ತಂಗಿ ಮಗಳನ್ನೇ ಅವ್ರ ಮದ್ವೆ ಆಗಿರೋದು ವಿಜಯ ರಾಘವೇಂದ್ರ ಅಂತ ಹೇಳಿದ್ರು. ನಂಗೆ ತುಂಬಾನೇ ಖುಷಿ ಆಯ್ತು. ಅಂತ ಒಂದು ಫ್ಯಾಮಿಲಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ನಂಗೆ ತುಂಬಾ ಹೆಮ್ಮೆ ಆಯ್ತು. ಆದ್ರೆ ನವೆಂಬರ್ ತಿಂಗಳಲ್ಲಿ ಮದ್ವೆಗೆ ಬರ್ತಾರೆ ಮೇಘ ಮಾತಾಡ್ಸು ಅಂತ ಅಂದ್ರು. ಆದ್ರೆ ಅವರು ಇವಾಗ ಬರಕ್ ಆಗಲ್ಲ, ಅದಕ್ಕೆ ತುಂಬಾ ದುಃಖ ಆಗ್ತಿದೆ. ವಿಜಯ ರಾಘವೇಂದ್ರ ಸರ್ಗೆ ಹಿಂಗ ಆಗ್ಬಾರ್ದಿತ್ತು. ದೇವ್ರು ಯಾಕೆ ಹಿಂಗ್ ಮಾಡ್ತಾನೋ ಗೊತ್ತಿಲ್ಲ. ದೇವ್ರು ಅವ್ರ ಮನಸ್ಸನ್ನ ಗಟ್ಟಿ ಮಾಡ್ಲಿ ಅಂತ ನಾನು ಅನ್ಕೋತೀನಿ. ಆದ್ರೆ ಅವರು ಇವಾಗ ಬರುವಾಗ ವಿಜಯ ರಾಘವೇಂದ್ರ ಸರ್ ಮತ್ತೆ ಅವರು ಅಚ್ಚು ಅಕ್ಕ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವರು ಈಗ ಬರಲ್ಲ ಅಂತ ಅನ್ಕೊಂಡ್ರೆ ತುಂಬಾನೇ ಬೇಜಾರಾಗತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾನು ಬೇಡ್ಕೊಂಡ್ರಿ ದೇವ್ರ ಹತ್ರ. ಎಲ್ಲ ಪ್ರತಿಯೊಂದು ಮತ್ತೆ ಯೋಗಕ್ಷೇಮ, ಗಂಡ ಹೇಗಿದ್ದಾರೆ, ಮಕ್ಳು ಹೇಗಿದ್ದಾರೆ ಅಂತೆಲ್ಲ ಕೇಳ್ತಿದ್ರು. ಅಣ್ಣ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅಕ್ಕ ನಮ್ಮೊಟ್ಟಿಗೆಲ್ಲ ಚೆನ್ನಾಗಿದ್ರು. ಇದು ಬಹಳ ಆಪ್ತತೆಯಿಂದ ಮಾತನಾಡಿರೋದು. ಯಾಕಂತಂದ್ರೆ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಅದು ಕೂಡ ಮಾವನ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಅವರಿಗೂ ಕೂಡ ಆ ಪ್ರೀತಿಯನ್ನ ಮೊಗೆದು ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಮನುಷ್ಯ ಪ್ರೇಮವನ್ನ ನಿಜವಾಗಿಯೂ ಬಿತ್ತಿದ್ದಾರೆ. ಅಂದ್ರೆ ಪ್ರತಿಯೊಬ್ಬರ ಹತ್ತು ಕೂಡ ಆಪ್ತತೆಯಿಂದ ಇದ್ರು. ಮಾವ, ಅತ್ತೆ, ಇಡೀ ಕುಟುಂಬಸ್ಥರ ಜೊತೆಗೆ ಎಲ್ಲ ಮಾವಂದಿರ ಜೊತೆಗೆ ಎಲ್ಲರ ಜೊತೆಗೆ ಕೂಡ ಆಪ್ತತೆಯಿಂದ ಇದ್ದಂತ ಅಚ್ಚು ಸರ್ಪ್ರೈಸ್ಗಳ ಪ್ಯಾಕೇಜ್ಗಳನ್ನ ಕೊಡ್ತಾ ಇದ್ದಂಥವ್ರು ಸ್ಪಂದನಾ ವಿಜಯ ರಾಘವೇಂದ್ರ. ಯಾವುದೇ ಫಂಕ್ಷನ್ ಇರ್ಲಿ, ಯಾವುದೇ ಕಾರ್ಯಕ್ರಮ ಇರ್ಲಿ, ಯಾವ್ದಾದ್ರು ಒಂದು ಮದುವೆ ಇರ್ಲಿ, ಆ ಮದುವೆಯಲ್ಲಿ ಎಲ್ಲರೂ ಕೂಡ ಇಂತಿಂತದ್ದೇ ಹಾಕಬೇಕು, ಈ ರೀತಿಯಾದಂತ ಡ್ರೆಸ್ ಮಾಡಬೇಕು ಅಂತ ಹೇಳ್ತಿದ್ದವರು. ಸಡನ್ ಆಗಿ ಭೇಟಿ ಕೊಟ್ಟು ಎಲ್ಲರನ್ನು ಕೂಡ ನಗನಗಿಸ್ತಾ ಇದ್ದವರು. ಸಡನ್ ಆಗಿ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳನ್ನು ಕೂಡ ಆಟ ಆಡಿಸ್ತಾ ಇದ್ರು. ದೊಡ್ಡವರನ್ನು ಕೂಡಿಸ್ತಾ ಇದ್ರು. ದೊಡ್ಡವರ ಜೊತೆಗೆ ಲವಲವಿಕೆಯಿಂದ ಇದ್ರು. ದೊಡ್ಡವರನ್ನ ಸದಾ ಪ್ರೀತಿಸ್ತಾ ಇದ್ರು. ಚಿಕ್ಕವರಿಗೆ ಪ್ರೀತಿ ಕೊಡ್ತಾ ಇದ್ರು, ದೊಡ್ಡವರಿಗೆ ಗೌರವ ಕೊಡ್ತಾ ಇದ್ರು. ದೊಡ್ಡವರ ಬಗ್ಗೆ ಅಪಾರವಾದಂತಹ ಪ್ರೀತಿಯನ್ನ ಹೊಂದಿದ್ರು. ಒಟ್ಟಿನಲ್ಲಿ ಸ್ಪಂದನಾ ವಿಜಯ ರಾಘವೇಂದ್ರ ಕೇವಲ ಒಂದು ಮಹಿಳೆ ಅಲ್ಲ, ಬದಲಾಗಿ 37 ವರ್ಷದಲ್ಲಿ ಅವರು ವಿಧಿವಶರಾಗಿದ್ರು ಕೂಡ ಅವರೊಂದು ಶಕ್ತಿ ಅನ್ನುವಂತಹ ಮಾತುಗಳನ್ನು ಈ ಕುಟುಂಬಸ್ಥರು ನಂಬಿದ್ದಾರೆ. ತನಗೆ ಕಡೆಯದಾಗಿ ಆಕೆ ಮೆಸೇಜ್ ಮಾಡಿದ್ದಾರೆ ಬರ್ಡೇಗೆ.
ಇನ್ನೊಬ್ಬರ ಬರ್ಡೇಗೆ ಮೆಸೇಜ್ ಮಾಡಲಿಲ್ಲ ಅನ್ನುವಂಥದ್ದನ್ನೆಲ್ಲ ನೆನಪಿಸಿಕೊಂಡ್ರು. ನನಗಿನ್ನು ಬರ್ಡೇನೇ ಇಲ್ಲ ಅನ್ನುವಂಥದ್ದನ್ನ ಒಬ್ರು ಮಾವ ಹೇಳ್ತಾರೆ. ಹೀಗೆ ಎಲ್ಲರೂ ಕೂಡ ದುಃಖದಲ್ಲಿದ್ದಾರೆ. ಅಚ್ಚುಮೆಚ್ಚಿನ ಅಚ್ಚು ಇವತ್ತು ದೈಹಿಕವಾಗಿ ಇಲ್ಲವಾಗಿದ್ದಾರೆ. ಸದಾ ಶಕ್ತಿಯಾಗಿ, ಸದಾ ನೆನಪಾಗಿ ಈ ಮನೆಯಲ್ಲಿ ಅವರು ಇದ್ದೇ ಇರ್ತಾರೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೇವೆ. ಇದು ಈ ಮನೆಯವರ ಭಾವನೆ. ಯಾಕೆಂತಂದ್ರೆ ಬೆಳ್ತಂಗಡಿ ತಾಲೂಕಿನ ಈ ಮನೆತನದ ಹೆರಾಜೆ ಮನೆತನದ ಹೆಣ್ಮಗಳು ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ವರದಿ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಪಂದನ ವಿಜಯ ರಾಘವೇಂದ್ರ ಅವರು ವಿಧಿವಶ ಆದ ನಂತರ ಅವರ ಬಗೆಗಿನ ಪಾಸಿಟಿವ್ ಆಗಿರ್ಬೋದು, ಅಂದ್ರೆ ವಿಜಯ ರಾಘವೇಂದ್ರ ಅವರ ಮಡದಿ ಅನ್ನುವಂಥದ್ದು ಮಾತ್ರ ಗೊತ್ತಿತ್ತು, ಆದ್ರೆ ಅವರ ಒಂದು ಇನಿಷಿಯೇಟಿವ್ ಅವೆಲ್ಲವೂ ಕೂಡ ಹೊರ ಬಂದಿದ್ದ ಆನಂತರ. ಆ ಕಾರಣ ಅದನ್ನು ಈಗ ಈ ಕುಟುಂಬಸ್ಥರು ಕೂಡ ಬಿಟ್ಟಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನಿಮಗೆ ಧನ್ಯವಾದ. ನೋವಿನ ನಡುವೆಯೂ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದೀರಿ, ಅದಕ್ಕೆ ಧನ್ಯವಾದ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ, ಅವರ ಬ್ಲೆಸ್ಸಿಂಗ್ಸ್ ಇವರೆಲ್ಲರ ಮೇಲಿರಲಿ ಅನ್ನುವಂತಹ ಮಾತನ್ನು ಹೇಳಿ ಈ ವರದಿಯನ್ನು ಪರಿಗಣಿಸ್ತೀವಿ. ಪಂಚೇಶ್ ಚಾರ್ಮಡಿ ಜೊತೆಗೆ ದಾಮೋದರ ದುಂಬಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.